ನಮಸ್ಕಾರ. ಇವತ್ತಿನ ತುಳು ಕಲಿಕೆಯಲ್ಲಿ ನಾವು ಗ್ರೀಟಿಂಗ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹೌ ಟು ಗ್ರೀಟ್. ಓಕೆ, ಇವಾಗ ಇಲ್ಲಿ ವೆಬ್ಸೈಟ್ ಹೋಗಿ ಕನ್ನಡ ಬರುತ್ತೆ .com. ನಾವೀಗ ಆಲ್ರೆಡಿ ಸ್ಟಾರ್ಟರ್ಸ್ ಸೆಕ್ಷನ್ ಕಂಪ್ಲೀಟ್ ಮಾಡಿದ್ದೇವೆ. ಈಗ ಗ್ರೀಟಿಂಗ್ಸ್ ಬಗ್ಗೆ. ಸೊ ಇದು ಈ ಸೈಟಿಂದ ಕನ್ನಡವನ್ನು ಕಲಿಬೋದು. ಓಕೆ, ಗ್ರೀಟಿಂಗ್ಸಲ್ಲಿ ಫಸ್ಟ್ ಹೆಲೋ, ಥ್ಯಾಂಕ್ ಯು ವೆರಿ ಮಚ್, ಈ ಥರ. ಹಲೋ ಆ್ಯಕ್ಚುಲಿ ತುಳುವಲ್ಲಿ ಈ ಥರ ಗ್ರೀಟಿಂಗ್ಸ್ ಬರೋಲ್ಲ. ಹಲೋ, ಹಾಯ್. ಫಸ್ಟ್ ಟೈಮ್ ಮೀಟ್ ಮಾಡುವಾಗ ದಾನೆ, ಎಡ್ಡೆ ಆ ಥರ, ಏನು ಒಳ್ಳೆಯದು ಆ ಥರ ಅಂತ ಬರುತ್ತೆ. ಹೆಲೋ ಅಂದರೆ ದಾನೆ ಅಂತ ಹೇಳ್ಬೋದು. ಹಾಯ್, ಹೆಲೋ ಅಂತ ತುಳುವಲ್ಲಿ ವರ್ಡ್ ಇಲ್ಲ. ಹಾಯ್, ಹೋಯ್ ಆ ಥರ ಎಲ್ಲ ಬರುತ್ತೆ. ಬಟ್ ಹೆಲೋ, ದಾನೆ. ಥ್ಯಾಂಕ್ ಯು, ಧನ್ಯವಾದ ಸಮರ್ಪಣೆ. ಥ್ಯಾಂಕ್ ಯು ಅಂದರೆ ಸೊಲ್ಮೆಲು ಅಂತ ಹೇಳ್ಬೋದು. ಸೊಲ್ಮೆಲು, ಉಪಕಾರ ಮಂತನಕ್ಕೆ ಸೊಲ್ಮೆಲು. ಎಡ್ ಆ್ಯಂಡ್ ಖುಷ್ ಆ್ಯಂಡ್ ಸೊಲ್ಮೆಲು. ಥ್ಯಾಂಕ್ ಯು ವೆರಿ ಮಚ್, ಭಾರಿ ಸೊಲ್ಮೆಲು, ಮಸ್ತ್ ಸೊಲ್ಮೆಲು. ಗುಡ್ ಬೈ, ಇದಕ್ಕೆ ಆದಂತಹ ವರ್ಡ್ ಇಲ್ಲ. ಗುಡ್ ಬೈ ಅಂತ ಯಾವಾಗಲೂ ನಾವು ನಿರ್ಗಮಿಸುವಾಗ ಬರ್ಪೆ ಅಂದರೆ ಬರುತ್ತೇನೆ, ಪೋದು ಬರ್ಪೆ ಹೋಗಿ ಬರುತ್ತೇನೆ ಅಂತ ಹೇಳೋದು. ಬರ್ಪೆ, ಪೋದು ಬರ್ಪೆ, ಅದಕ್ಕೆ ಆಲ್ಟರ್ನೇಟ್ ವರ್ಡ್. ಗುಡ್ ಬೈ ಅಂತಲ್ಲ ಅದು. ಹೌ ಆರ್ ಯು ಈರು ಎಂಚ ಉಳ್ಳರು. ಹೌ ಎಂಚ, ಆರ್ ಯು ಈರು. ವೆರಿ ವೆಲ್, ಥ್ಯಾಂಕ್ ಯು. ಯಾನು ಹುಷಾರುಳ್ಳೆ, ಸೊಲ್ಮೆಲು, ಯಾನು ಹುಷಾರುಳ್ಳೆ. ವೆರಿ ವೆಲ್, ಎಡ್ಡೆ ಮಸ್ತ್ ಹುಷಾರುಳ್ಳೆ. ವೆಲ್ಕಮ್, ಸ್ವಾಗತ. ಎದಕ್ಕೊನ್ನ ಮನ್ಪೇರೆ, ಎದಕ್ಕೊನ್ನ ಅಂತ ಸ್ವಾಗತ ಅಂತಲೇ ಹೇಳ್ತಾರೆ. ಬಲೆ, ಕುಲ್ಲುಲೆ ಆ ಥರ. ಐ ಲವ್ ಬ್ಯಾಂಗ್ಳೂರ್. ಯಾನು ಬ್ಯಾಂಗ್ಳೂರನ್ನು ಇಷ್ಟಪಡುಪ್ಪೆ. ಲವ್ ಇಷ್ಟ, ಮೋಕೆ. ಐ ಲವ್ ಬ್ಯಾಂಗ್ಳೂರ್, ಯಾನು ಬ್ಯಾಂಗ್ಳೂರು ಮೋಕೆ ಮನ್ಪೆ. ಬ್ಯಾಂಗ್ಳೂರ್ ಈಸ್ ಬ್ಯೂಟಿಫುಲ್. ಬ್ಯಾಂಗ್ಳೂರು ಬಾರಿ ಪೊರ್ಲು ಉಂಡು. ಪೊನ್ನು ಬಾರಿ ಪೊರ್ಲು ಉಂಡು. ಬ್ಯೂಟಿಫುಲ್ ಪೊರ್ಲು. ಹಾರ್ಟಿ ಕಂಗ್ರ್ಯಾಚುಲೇಷನ್, ಹೃದಯಪೂರ್ವಕ ಕಂಗ್ರ್ಯಾಚುಲೇಷನ್. ಅಂದರೆ ಅದಕ್ಕೆ ಪರ್ಟಿಕ್ಯುಲರ್ ವರ್ಡ್ ಬರೋಲ್ಲ. ಹೃದಯಪೂರ್ವಕ ಶುಭಾಶಯಗಳು. ಭಾರಿ ಸೊಲ್ಮೆಲು ಅಂತ ಹಾರ್ಟಿ ಕಂಗ್ರ್ಯಾಚುಲೇಷನ್. ಓಕೆ, ಇದಕ್ಕೆ ಪರ್ಟಿಕ್ಯುಲರಾಗಿ ವರ್ಡ್ ಇಲ್ಲ. ಎಡ್ಡೆ ಬೇಲೆ ಮಂತರ ಅಂತ, ಎಡ್ಡೆ ಬೇಲೆ ಒಳ್ಳೆಯ ಕೆಲಸ ಮಾಡಿದ್ದೀರಿ ಅಂತ ಬೆನ್ನು ತಟ್ತಾರೆ. ಮಾಡಿದ ಕೆಲಸ ಒಳ್ಳೆಯದಾಗಿದೆ, ಎಡ್ಡೆ ಮಲ್ತಾರೆ ಆ ಥರ. ಅದಕ್ಕೆ ನೇರವಾಗಿ ವರ್ಡ್ ಸಿಗೋಲ್ಲ ನಮಗೆ. ಯು ಆರ್ ಬ್ಯೂಟಿಫುಲ್, ನೀನು ಸುಂದರವಾಗಿದ್ದೀಯ ಅಂದರೆ ಈರು ಬಾರಿ ಪೊರ್ಲು ಉಳ್ಳರು. ಗುಡ್ ಮಾರ್ನಿಂಗ್, ಬೊಲ್ಪುದ ಸೊಲ್ಮೆಲು. ಬೊಲ್ಪುದ ಎಡ್ಡೆಪ್ಪು ಅಂದರೆ ಒಳ್ಳೆತನ ಅಂತ. ಬೊಲ್ಪುದ ಸೊಲ್ಮೆಲು. ಗುಡ್ ನೈಟ್. ಆ್ಯಕ್ಚುಲಿ ಗುಡ್ ನೈಟ್ ತುಳು ಕಲ್ಚರ್ ಅಲ್ಲ, ಅದು ಇಸ್ ವೆಸ್ಟರ್ನ್ ಕಲ್ಚರ್. ಮಲಗುವಾಗ ವಿಶ್ ಮಾಡೋದು. ಗುಡ್ ನೈಟ್, ಶುಭರಾತ್ರಿ ಅಂದರೆ ತಿರ್ಲದಿರ್ಲು ಅಂತ ಹೇಳ್ತಾರೆ. ತಿರ್ಲದ ಇರ್ಲು. ಹ್ಯಾಪಿ ದೀಪಾವಳಿ, ಹ್ಯಾಪಿ ರಂಜಾನ್, ಹ್ಯಾಪಿ ಕ್ರಿಸ್ಮಸ್, ಇದೆಲ್ಲ ವಿಶೇಷ. ತುಳುವಲ್ಲಿ ಪರ್ಟಿಕ್ಯುಲರ್ ಅಂತ ವಿಶೇಷ ಬರೋದಿಲ್ಲ. ದೀಪಾವಳಿ ಪರ್ಬದ ಎಡ್ಡೆಪ್ಪು, ರಂಜಾನ್ ಪರ್ಬದ ಎಡ್ಡೆಪ್ಪು, ಕ್ರಿಶ್ಚಿಯನ್ ಪರ್ಬದ ಎಡ್ಡೆಪ್ಪು ಅಂದರೆ ಒಳ್ಳೆಯತನ, ಒಳ್ಳೆಯ ಶುಭ ಹಾರೈಕೆ, ಎಡ್ಡೆಪ್ಪು. ಅದೆಲ್ಲ
ಪರ್ಟಿಕ್ಯುಲರ್ ಇದಕ್ಕೆ ಇವಾಗೆಲ್ಲ ಅದಕ್ಕೆ ಇಟ್ಕೊಳ್ಳುವಂಥದ್ದು ಸಮಾನಾಂತರವಾಗಿರುವಂಥದ್ದು. ಬಟ್ ಕಲ್ಚರಲ್ಲಿ ಆ ಥರ ವಿಶ್ ಮಾಡುವಂಥ ಅಭ್ಯಾಸ ಇಲ್ಲ. ನಾವು ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಅದನ್ನು ಆಚರಣೆ ಮಾಡ್ತೇವೆ. ಓಕೆ, ಇವಾಗ ಒನ್ಸ್ ಅಗೇನ್ ಹೆಲೋ, ಹಾಯ್, ದಾನೆ, ಎಡ್ಡೆ, ಯಾರನ್ನು ಮೀಟ್ ಮಾಡುವಾಗ ಹೆಲೋ ಅಂತ ಹೇಳೋಲ್ಲ. ದಾನೆನ್ನ ಎಂಚ ಉಳ್ಳಾರು, ಹೌ ಆರ್ ಯು, ಎಂಚ ಉಳ್ಳಾರು, ದಾನೆ ಅನ್ನ, ದಾನೆ ಅಕ್ಕ, ದಾನೆ ಅಜ್ಜೆರೆ ಅಂತಂಗ ಎಡ್ಡೆ ರಿಪ್ಲೈ ಹೆಂಗೆ ಬರಬೇಕು, ದಾನೆ ಎಡ್ಡೆ. ಎಡ್ಡೆ ಅಂದರೆ ಒಳ್ಳೆಯದಂತ, ಏನು ಒಳ್ಳೆಯದು ಆ ಥರ. ಥ್ಯಾಂಕ್ ಯು ಸೊಲ್ಮೇಲು, ಥ್ಯಾಂಕ್ ಯು ವೆರಿ ಮಚ್, ಭಾರಿ ಸೊಲ್ಮೇಲು. ಗುಡ್ ಬೈ ಬರ್ಪೆ, ಪೋದು ಬರ್ಪೆ. ಹೌ ಆರ್ ಯು, ಎಂಚ ಉಳ್ಳಾರು, ವೆರಿ ವೆಲ್, ಥ್ಯಾಂಕ್ ಯು, ಭಾರಿ ಎಡ್ಡೆ ಉಳ್ಳೆ, ಭಾರಿ ಹುಷಾರುಳ್ಳೆ, ಸೊಲ್ಮೇಲು, ವೆಲ್ಕಮ್. ಮೂಕಿದ್ದಕ್ಕೊನ್ನ ಐ ಲವ್ ಬ್ಯಾಂಗ್ಳೂರು, ಏನು ಬ್ಯಾಂಗ್ಳೂರು ಇಷ್ಟಪಡಪೆ. ಬ್ಯಾಂಗ್ಳೂರು ಈಸ್ ಬ್ಯೂಟಿಫುಲ್, ಬ್ಯಾಂಗ್ಳೂರು ಭಾರಿ ಶೋಕು ಉಂಡು, ಭಾರಿ ಪೊರ್ಲು ಉಂಡು. ಹಾರ್ಟಿ ಕಂಗ್ರ್ಯಾಚುಲೇಷನ್. ಓಕೆ, ಯು ಆರ್ ಬ್ಯೂಟಿಫುಲ್, ಈರು ಭಾರಿ ಶೋಕು ಉಳ್ಳರು. ಗುಡ್ ಮಾರ್ನಿಂಗ್, ಬಲ್ಪದ ಸೊಲ್ಮೇಲು, ಗುಡ್ ನೈಟ್, ರಾತ್ರಿದ ಸೊಲ್ಮೇಲು, ರಾತ್ರಿದ ಎಡ್ಡೆಪ್ಪು. ಹ್ಯಾಪಿ ದೀಪಾವಳಿ, ದೀಪಾವಳಿದ ಎಡ್ಡೆಪ್ಪು. ಹ್ಯಾಪಿ ರಂಜಾನ್ ಎಡ್ಡೆಪ್ಪು. ಹ್ಯಾಪಿ ಕ್ರಿಸ್ಮಸ್. ಇದು ಇವತ್ತಿನ ಬೇಸಿಕ್ ಗ್ರೀಟಿಂಗ್ಸ್. ನಾಳೆಯ ಗ್ರೀಟಿಂಗ್ಸಲ್ಲಿ ನೋಡೋಣ. ಥ್ಯಾಂಕ್ ಯು.